ಹಲೋ ನಮಸ್ತೆ. ಕರಾವಳಿ ಡಂಪಿಂಗ್ ಯಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಎಸ್, ಈ ಪ್ರಶ್ನೆಯನ್ನು ನಾವು ಬಹಳ ಸಮಯದಿಂದ ಕೇಳ್ತಾ ಬರ್ತಾ ಇದ್ದೇವೆ. ಕರಾವಳಿ ಅಂದರೆ ಕರ್ನಾಟಕ ರಾಜ್ಯದ ಕರಾವಳಿಯ 2 ಜಿಲ್ಲೆಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ, ಈ 2 ಜಿಲ್ಲೆಗಳು ರಾಜ್ಯದ ಡಂಪಿಂಗ್ ಯಾರ್ಡ್ ಆಗಿ ಬದಲಾಗ್ತಾ ಇದೆಯಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೂ ಸಲ್ಲದ ಯಾರಿಗೂ ಬೇಡದ ಇಂಡಸ್ಟ್ರಿಗಳನ್ನು ಇಲ್ಲಿಗೆ ತರುವಂಥ ಕೆಲಸಗಳಾಗ್ತಾ ಇದೆಯಾ, ಇಲ್ಲಿನ ಸೂಕ್ಷ್ಮ ಪರಿಸರದ ಮೇಲೆ ಕೈಗಾರಿಕೆಗಳ ಅಟ್ಟಹಾಸ ಕೇಳ್ತಾ ಇದೆಯಾ ಅನ್ನುವಂಥದ್ದು, ಮತ್ತು ಇಲ್ಲಿ ಇರುವಂಥ ಅಪಾಯಕಾರಿ ಕೈಗಾರಿಕೆಗಳು ಏನಿದಾವೆ ಅವುಗಳು ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಬಹಳಷ್ಟು ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ಕೊಡ್ತಾ ಬಂದಿದ್ವಿ. ಅದು MRPL ನ ಹೋರಾಟದ ಸುದ್ದಿಗಳಾಗಿರಬಹುದು, MRPL ನಿಂದಾಗಿ ಆಗ್ತಾ ಇರುವಂಥ ಸಮಸ್ಯೆಗಳ ಜೋಕಟ್ಟೆ ಮತ್ತು ಉಳಿದ ಆ ಭಾಗದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು, ಎಲ್ಲ ವಿಚಾರವನ್ನು ಇಟ್ಟುಕೊಂಡು ನಾವು ಇವತ್ತು ಮಾತನಾಡಬೇಕು. ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು DYFI ಸಂಘಟನೆಯ ರಾಜ್ಯಾಧ್ಯಕ್ಷರು ಮುನೀರ್ ಕಾಟಿಪಳ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮುನೀರ್ ಕಾಟಿಪಳ್ ಅವರೇ ಸ್ವಾಗತ. ಎಸ್, ಇನ್ನೊಬ್ಬರು ಪರಿಸರವಾದಿ TR ಭಟ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಈ ಕರಾವಳಿಯ ಜಿಲ್ಲೆಗಳನ್ನ ಡಂಪಿಂಗ್ ಯಾರ್ಡ್ನ ರೀತಿಯಲ್ಲಿ ನೋಡುವಂತ ಪರಿಸ್ಥಿತಿ ಇದೆಯಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲ ಅಪಾಯಕಾರಿ ಕೈಗಾರಿಕೆಗಳು ಇಲ್ಲಿ ತಲೆ ಎತ್ತುತ್ತಾ ಇದ್ದಾವೆ. ಈಗ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇರೋದು ಏನಂತಂದ್ರೆ ಕೈಗಾರಿಕೆ ಅಭಿವೃದ್ಧಿ ಆಗಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಇದನ್ನೊಂದು ಗೇಟ್ವೇ ಅಂತ, ಮಂಗಳೂರು ಒಂದು ಗೇಟ್ವೇ, ಇಂಡಸ್ಟ್ರಿಯಲ್ ಗೇಟ್ವೇ ಅಂತ ಹೇಳಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಪೂರಕ ಅದರಿಂದಾಗಿ ಹೊಸ ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸ್ಬೋದು ಅಂತೇಳಿ ಕಳೆದ 20-25 ವರ್ಷದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂದವು. ಈಗ ಅದು MCF ಇರ್ಬೋದು, ಮ್ಯಾಂಗ್ಳೂರು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಇರ್ಬೋದು, ಆಮೇಲೆ MRPL ಬಂತು, ಆಮೇಲೆ ಅದರೊಟ್ಟಿಗೆ ಬೇರೆ ಬೇರೆ ಕಾರ್ಖಾನೆಗಳು ಬಂದವು, ಮತ್ತು ಈ ಲೇಟೆಸ್ಟ್ ಆಗಿ ಬಂತು MSEZ ಬಂತು. ಅದರಲ್ಲಿ ಕೂಡ ಕೆಲವು ಇದಕ್ಕೆ ಸಂಬಂಧಿಸಿದ ಕೆಮಿಕಲ್ಗೆ ಸಂಬಂಧಿಸಿದ ರಾಸಾಯನಿಕ ಸಂಬಂಧಿಸಿದ ಕಾರ್ಖಾನೆಗಳು ಬಂದವು. ಅದರೊಟ್ಟಿಗೆನೆ ಏನಾಯ್ತು ಅಂತಂದರೆ ಅದಕ್ಕೆ ಬೇಕಾದ ಪ್ರಿಕಾಷನರಿ ಮೆಷರ್ಸನ್ನು ಅವರು ತಗೊಂಡಿಲ್ಲ. ಪರಿಸರಕ್ಕೆ ಏನು ಹಾನಿ ಆಗ್ಬೋದು, ಜನರಿಗೆ ಏನು ಹಾನಿ ಆಗ್ಬೋದು ಅಂತ ಕಾರ್ಯಕ್ರಮಗಳು ಯಾವುದನ್ನು ಕೂಡ ಉದ್ಯಮಿಗಳಾಗಲಿ ಅಥವಾ ಸರ್ಕಾರದವ್ರುಗಳಾಗಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಗಳಾಗಲಿ ಏನು ಕಾರ್ಯಕ್ರಮಗಳು ತಗೊಂಡದ್ದು ಕಾಣೋದಿಲ್ಲ. ತಗೊಂಡಿದ್ದಿದ್ರೆ ಸಮಸ್ಯೆಗಳು ಬರ್ತಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅಂದ್ರೆ ಸರ್, ಇಲ್ಲಿ ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮನಸ್ಥಿತಿ ಇದೆಯಾ ನಮ್ಮ ವ್ಯವಸ್ಥೆಗೆ? ಕರಾವಳಿಯ ಜನ ಒಪ್ಪಿಕೊಂಡು ಬಿಡ್ತಾರೆ, ಅಡ್ಜಸ್ಟ್ ಆಗಿ ಬಿಡ್ತಾರೆ, ಈ ಮನಸ್ಥಿತಿ ಏನಾದ್ರೂ ಇದೆಯಾ? ಹೌದು, ನಾವು ಇಲ್ಲಿಯ ವ್ಯವಸ್ಥೆ, ನಾವು ಇಲ್ಲಿಯ ಪರಿಸ್ಥಿತಿ ನಾವು ಗಮನಿಸಿದ ಏನಂತಂದ್ರೆ ಏನಾದರೂ ಕೂಡ ನಮಗೆ ನನ್ನ ಮನೆಗೆ ಬಂದರೆ ಮಾತ್ರ ಅದಕ್ಕೆ ನಾನು ಪ್ರೊಟೆಸ್ಟ್ ರೇಸ್ ಮಾಡ್ತೇನೆ, ನನ್ನ ಧ್ವನಿ ಏರಿಸ್ತೇನೆ. ಬೇರೆಯವರಿಗೆ ಆದ್ರೆ ಏನೋ ತೊಂದರೆ ಇಲ್ಲ ಅಂತ, ನಾಟ್ ಇನ್ ಮೈ ಡಂಪಿಂಗ್ ಯಾರ್ಡ್ ಅಂತ ಒಂದೊಂದು ಹೇಳ್ತಾರೆ, ನಾಟ್ ಇನ್ ಮೈ ಯಾರ್ಡ್ ಅಂತ ಹೇಳ್ತಾರೆ. ಬೇರೆಯವರಲ್ಲಿ ಆದ್ರೂ ಪರವಾಗಿಲ್ಲ ಅಂತ. ಹಾಗಾಗಿ ಜೋಕಟ್ಟೆಯಲ್ಲಿ ಇರ್ಬೋದು ಅಥವಾ MRPL ಇರ್ಬೋದು, ಸಮುದ್ರದಲ್ಲಿ ಮೀನುಗಳಿಗೆ ತೊಂದರೆ ಆದ್ರೂ ಕೂಡ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ನಮ್ಮಲ್ಲಿ ಮಂಗಳೂರಿನಲ್ಲಿ ಅಲ್ಲಿ ಏನಾದ್ರೂ ಕೂಡ ಇಲ್ಲಿ ನಾವು ಮಾತಾಡೋದು ಆ ಥರ ಒಂದು ಪರಿಸ್ಥಿತಿ. ಬಹುಶಃ ನಾವೊಂದು ಇದರ ಬಗ್ಗೆ ನಮಗೆ ಕಾಳಜಿಯೇ ಇಲ್ಲದ ಹಾಗೆ ಬಹುಶಃ ಒಂದು ಭಾವನೆ ಮಂಗಳೂರಿನಲ್ಲಿ ಇದೆ ಅಂತ ನನಗೆ ಅನ್ನಿಸ್ತದೆ. ಎಸ್, ನೀವು MRPL ನ ವಿರುದ್ಧ ಹೋರಾಟ ಮಾಡ್ತಾನೆ, ಎಲ್ಲಿಗೆ ತಲುಪಿದೆ ಅದು? ಈಗ ಜೋಕಟ್ಟೆಯ ವಿಚಾರದಲ್ಲಿ ಹೋರಾಟ ಮಾಡ್ತಾ ಬಂದಿದ್ರಿ, ಏನಾಯ್ತು? ಅಂದ್ರೆ ಹೋರಾಟದಿಂದಾಗಿ ಆ ಗ್ರಾಮದಲ್ಲಿ ಒಂದಿಷ್ಟು ಜನರಲ್ಲಿ ಜಾಗೃತಿ ಮೂಡಿದೆ ಮತ್ತು ಕಂಪನಿ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ತೆಗೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ ಇಲ್ಲಿಯ ಏನು ಅಧಿಕಾರಸ್ಥರು ತೋರಿಸ್ತೇ ಇರೋದ್ರಿಂದ ಮತ್ತು ಒಟ್ಟು ಮಂಗಳೂರಿನ ನಾಗರಿಕರು ಇದೆಲ್ಲ ನಮ್ಗೆ ಎಲ್ರಿಗೂ ಸಂಬಂಧಪಟ್ಟ ಒಂದು ಸಮಸ್ಯೆ ಅಂತ ಒಂದು ಭಾವನೆ ಅವರಲ್ಲಿ ಕೂಡ ಮೂಡದೇ ಇರೋದ್ರಿಂದ ಇವತ್ತು ಈ ಕಂಪನಿಗಳು ಯಾವುದೇ ಮುಲಾಜಿಲ್ಲದೆ ನಾವು ಎಷ್ಟೇ ಹೋರಾಟ ಮಾಡ್ತಾ ಇದ್ರು ಕೂಡ ಅವರ ಪ್ರೊಡಕ್ಷನ್ ನಡೀತಾ ಇದೆ. ಅವರ ಕೋಕ್ ಮತ್ತು ಸಲ್ಫರ್ಗಳು ಎಲ್ಲಿಗೆಲ್ಲ ತಲುಪಬೇಕು ಅಲ್ಲಿಗೆ ತಲುಪ್ತಾ ಇದೆ. ಇನ್ನೊಂದು ಕಡೆ ಜನರ ಆರೋಗ್ಯದ ಮೇಲೆ ಅದು ತನ್ನ ದುಷ್ಪರಿಣಾಮವನ್ನ ಮತ್ತೆ ಮುಂದುವರಿಸ್ತಾನೆ ಇದೆ. ಇದು ಈಗ ಇರುವಂತ ನಮ್ಮ ಮುಂದಿರುವಂತಹ ಸತ್ಯ. 10 ತಿಂಗಳ ಹೋರಾಟದ ನಂತರವೂ ಕೂಡ ಪರಿಸ್ಥಿತಿ ಅದೇ ರೀತಿ ಇದೆ. ಅಲ್ಪ ಸ್ವಲ್ಪ ಬದಲಾವಣೆ ಬಿಟ್ರೆ ಆಸ್ ಇಟ್ ಈಸ್ ಹೇಗಿತ್ತು. ಜೋಕಟ್ಟೆಯ ಜನರಲ್ಲಿ ಅರಿವು ಇದೆಯಾ ನಮ್ಮ ಊರಿಗೆ ಸಮಸ್ಯೆ ಆಗಬಹುದು ಅಥವಾ ಆಗ್ತಾ ಇದೆ ಅನ್ನುವಂಥದ್ದು? ಖಂಡಿತ ಜೋಕಟ್ಟೆಯ ಜನರಲ್ಲಿ ಆ ಅರಿವು ಮೂಡಿರೋದ್ರಿಂದಲೇ ಈಗ MSEZ ಕಾರಿಡಾರ್ ರೋಡ್ ನ ಕಾಮಗಾರಿ 8 ತಿಂಗಳಿನಿಂದ ಸ್ಥಗಿತ ಆಗಿದೆ. 8 ತಿಂಗಳಿನಿಂದ ಅವರ ದೊಡ್ಡ ಬೃಹತ್ ಕಾಂಪೌಂಡ್ಗಳ ಕೆಲಸಗಳು ಸ್ಥಗಿತ ಆಗಿದೆ. MRPL ನವರು 30 ಮೀಟರ್ ಎತ್ತರಕ್ಕೆ ವಿಂಡ್ ಬ್ರೇಕರ್ ಹಾಕೋದನ್ನ ತಡೆ ಹಿಡಿಲಿಕ್ಕೆ ಸಾಧ್ಯ ಆಗಿದೆ. ಅದೆಲ್ಲ ಒಟ್ಟು ಜನಶಕ್ತಿ, ಪೊಲೀಸ್ ಕೇಸ್ ಆಗ್ಲಿ, ಅವ್ರು ಬಂದೂಕ್ ಹಿಡ್ಕೊಂಡ್ಬರ್ಲಿ, ನಾವು ಯಾವುದನ್ನು ಕೂಡ ಕೇರ್ ಮಾಡೋದಿಲ್ಲ, ನಮ್ಮ ಬದುಕುವ ಪ್ರಶ್ನೆ ಅಂತ ಅವರು ಗಟ್ಟಿಯಾಗಿ ನಿಂತಿರೋದ್ರಿಂದ ಈ ಕಾಮಗಾರಿಗೆಲ್ಲ ತಡೆ ಬಿದ್ದಿದೆ. ಅದು ಕಂಪನಿಗಳಿಗೆ ಒಂದು ಎಚ್ಚರಿಕೆ. ಆದ್ರೆ ಈ ಎಚ್ಚರಿಕೆ ಏನಾಗಿದೆ, ಜೋಕಟ್ಟೆ ಅವರು ಮಾತ್ರ ಎಚ್ಚರಗೊಂಡು ಈ ಎಚ್ಚರಿಕೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಹೊರತು ಒಂದು ಸಾಮೂಹಿಕವಾಗಿ ಬಂದಿಲ್ಲ. ಎಸ್ ಸರ್, ಅದೇ ಒಂದು ಹೋರಾಟ ಅಂತ ಆರಂಭ ಆದ್ರೆ ಅದ ಕೆಲ ಸೀಮಿತ ಜಾಗಕ್ಕೆ ಮಾತ್ರ ಸೀಮಿತ ಆಗಿಬಿಡುತ್ತೆ.
ಈಗ ಜೋಕಟ್ಟೆಯಲ್ಲಿ ಸಮಸ್ಯೆ ಇದೆ ಅಂತಾದ್ರೆ ಜೋಕಟ್ಟೆ ಯಾಕೆ, ನಮ್ಮ ಮನಸ್ಥಿತಿ ಯಾಕೆ ಆಗಿದೆ? ಅದೇ ನಮ್ಮ ಜನರ, ನಾವೇನೋ ದಕ್ಷಿಣ ಕನ್ನಡದವರು ಹೆಚ್ಚು ಬುದ್ಧಿವಂತರು, ಚಿಂತನಶೀಲರು ಅಂತೆಲ್ಲ ಹೇಳ್ತೀವಿ, ಆದರೆ ಬೇರೆಯವರ ಸಮಸ್ಯೆಗೆ ಸ್ಪಂದಿಸುವಂಥ ಒಂದು ಮನೋಭಾವ, ಒಂದು ಕಂಟಿನ್ಯೂಸ್ ಬೇಸಿಸ್ ಮೇಲೆ ಆ ಮನೋಭಾವ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಇಲ್ಲದಿದ್ದರೆ ಎಷ್ಟೇ ಪ್ರತಿಭಟನೆಗಳಾದರೂ ಕೂಡ ಒಂದು ದಿನ ಇರ್ತದೆ, 2 ದಿನ ಇರ್ತದೆ, 3ನೇ ದಿನ ಅದಕ್ಕೆ ಬರುವವರ ಜನ ಸಂಖ್ಯೆ ಕಡಿಮೆ ಆಗ್ತದೆ. ನಾವು ನೋಡ್ಬೋದು DC ಆಫೀಸ್ ಎದುರುಗಡೆ ಅನೇಕ ಈ ಸಮಸ್ಯೆಗಳ ಬಗ್ಗೆ ಎಲ್ಲ ನಾವು ಪ್ರೊಟೆಸ್ಟ್ ಮಾಡಿದ್ದೆವು. ಇವತ್ತು ತುಂಬ ಜನ ಬರ್ತಾರೆ, 2ನೇ ದಿನ ಇಲ್ಲ, ಇನ್ನೊಂದು ವಾರ ಕಡೆದಾಗ ಬರೋದಿಲ್ಲ. ಇವ್ರಿಗೇನು ಕೆಲಸನೇ ಇಲ್ಲ ಅಂತ ಈ ನಾವು ಪ್ರತಿಭಟಿಸೋರ ಬಗ್ಗೆ ಜನರು ಹೇಳ್ಕೊಳ್ತಾರೆ. ಕೆಲವು ಜಾಗದಲ್ಲಿ ಮಾತ್ರ ಅದಕ್ಕೆ ಯಾರಿಗೆ ಅದರಿಂದ ಎಫೆಕ್ಟ್ ಆಗಿದೆಯಾ ಅವರು ಭಾಗವಹಿಸ್ತಾರೆ, ಉಳಿದವರು ಭಾಗವಹಿಸೋದೇ ಇಲ್ಲ. ಒಂದೇ ಉದಾಹರಣೆ ನಾನು ಕೊಡುದ್ರಿ ಏನಂತಂದ್ರೆ, 2-3 ವರ್ಷ ಹಿಂದೆ ಅಲ್ಲಿ ಗುರುಪರ ನದಿಗೆಲ್ಲ ರಸ್ತೆ ಅಗಲಕ ಮಣ್ಣು ಹಾಕಿ ಇದು ಮಾಡಿದ್ರು. ಅದಕ್ಕೆಲ್ಲ ನಾವು ಪ್ರೊಟೆಸ್ಟ್ ಮಾಡಿದೆವು. ಎಲ್ಲಿಂದ್ರೆ ಅಲ್ಲಿ ಮೂಡಾದ ಎದುರುಗಡೆ ಹೋಗಿ ಕಚೇರಿ MRPL MSCZ ಎದುರುಗಡೆ ಹೋಗಿ ನಮ್ದೆಲ್ಲ ಅಲ್ಲಿ 4 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಪ್ರೊಟೆಸ್ಟ್ ಮಾಡಿದೆವು. ಅವರಿಗೆ ಅಲ್ಲಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅವರಿಗೆ ಅವರ ಮೇಲೆ ನಿರ್ದೇಶನ ಕೂಡ ಕೊಟ್ಟಿದ್ರು, ಆ ಮಣ್ಣನ್ನೆಲ್ಲ ತೆಗಿಬೇಕು ಅಂತ. ತೆಗ್ದಿದ್ದೇವೆ ಅಂತ ಹೇಳಿದ್ರು, ತೆಗ್ದಿರ್ಲಿಲ್ಲ ಅವರು. ಮತ್ತೆ ನಾವೆಲ್ಲ ಊರಿನವರೆಲ್ಲ ಬಂದ್ರು. ಆ ಊರಿನವರು ತುಂಬಾ ಮಂದಿ ಬಂದಿದ್ರು, ಬಹಳಷ್ಟು ಹೆಣ್ಣು ಮಕ್ಕಳು, ಪ್ರಾಯದ ಹೆಂಗಸರು ಎಲ್ಲರೂ ಬಂದು ಭಾಗವಹಿಸಿದ್ರ ಮೇಲೆ ಕೇಸ್ ಮಾಡಿದ್ರು. ಆಮೇಲೆ ಕೇಸ್ ಏನಾಯ್ತು ಏನು ಅಂತ ಯಾರು ಕೂಡ ಜನರು ಕೂಡ ಅದರ ಬಗ್ಗೆ ಕಾಳಜಿ ಇಲ್ಲ. ಯಾಕೆ ಅಲ್ಲಿ ನಾಳೆ ನಮ್ಗೇನಾದ್ರು ತೊಂದರೆ ಆಗ್ಬೋದು, ಗುರುಪುರ ನದಿಯನ್ನು ಮುಚ್ಚಿದ್ರೆ ಅಥವಾ ಅದರ ಮೇಲೆ ಮಣ್ಣು ಹಾಕಿದ್ರೆ, ಕೈಗಾರಿಕೆ ನವನದಲ್ಲಿ ಮಣ್ಣು ಹಾಕಿದ್ರೆ ಅದರಿಂದ ನದಿಗೆ ತೊಂದರೆ ಆಗ್ಬೋದು, ನದಿಗೆ ತೊಂದರೆ ಆದ್ರೆ ಊರಿನವ್ರಿಗೆ ತೊಂದರೆ ಆಗ್ಬೋದು ಅಂತ ಮಂಗಳೂರಿನವ್ರಿಗೆ ಅದ್ರ ಬಗ್ಗೆ ಒಂದು ಬಹುಶಃ ಕಾಳಜಿ ಇದ್ದ ಹಾಗೆ ಇರಲಿಲ್ಲ. ಇದು ನನ್ನ ಅನುಭವ ಅಂತ ನಾನು ಹೇಳ್ಬೋದು. ಎಸ್ ಸರ್, ಅಂದ್ರೆ ನನಗೆ ಒಂದು ಕರಾವಳಿ ಸೇಫ್ ಝೋನ್ ಅಲ್ಲಿ ಇದೆ ಅಂತ ಅನ್ಸುತ್ತಾ ಸರ್ ಈ ಕೈಗಾರಿಕೆಗಳನ್ನೆಲ್ಲ ಗಮನಿಸಿ? ಖಂಡಿತ ದಿನದಿಂದ ದಿನಕ್ಕೆ ಒಂದೊಂದು ಒಕ್ಕರಿಸಿಕೊಳ್ತಾ ಇದೆ, ಒಂದೊಂದು ಕಂಪನಿಗಳು ಒಕ್ಕರಿಸಿಕೊಳ್ತಾ ಇದೆ, ಸೇಫ್ ಝೋನ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಈಗ ಇಲ್ಲ ಅಂತಲೇ ನನಗೆ ಅನಿಸ್ತದೆ. ಯಾಕೆಂದ್ರೆ ಇದು ಬರೀ ನನ್ನ ಅಭಿಪ್ರಾಯ ಮಾತ್ರ ಹೇಳುವುದಲ್ಲ. ಸುಮಾರು 6 ವರ್ಷ ಹಿಂದೆ 2009ರಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನವರು ಒಂದು ಪೊಲ್ಯೂಷನ್ ಬಗ್ಗೆ ಒಂದು ಇಂಡೆಕ್ಸ್ ಮಾಡಿ, ಕಾಂಪ್ರಹೆನ್ಸಿವ್ ಪೊಲ್ಯೂಷನ್ ಕಂಟ್ರೋಲ್ ಪೊಲ್ಯೂಷನ್ ಇಂಡೆಕ್ಸ್ ಅಂತ ಮಾಡಿದ್ರು. ಅದರ CEPA ಅಂತ, ಕಾಂಪ್ರಹೆನ್ಸಿವ್ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಇಂಡೆಕ್ಸ್ ಅಂತ ಮಾಡಿದ್ರು. ಅದರ ಪ್ರಕಾರ ದೇಶದಲ್ಲಿ ಸಹ ಒಂದು 88 ಕೈಗಾರಿಕಾ ಸಮುಚ್ಚಯಗಳನ್ನು ಅವರು ಗುರುತು ಹಿಡಿದು ಅದರಲ್ಲಿ ಅದ್ರ ಬೇರೆ ಬೇರೆ ಸೂಚ್ಯಂಕಗಳನ್ನು ಕೊಟ್ಟುಕೊಂಡು ಯಾವುದು ಹೆಚ್ಚು ಪೊಲ್ಯೂಷನ್ ಆಗಿದೆ ಅಂತ ಹೇಳಿದರು. ಅದರಲ್ಲಿ 70% ಹೆಚ್ಚು ಬಂದರೆ ಅದು ಅಪಾಯಕಾರಿ ಹಂತದಲ್ಲಿ ಇದೆ ಅಂತ ಅರ್ಥ. ಅಂಥದ್ರಲ್ಲಿ ಅತ್ಯಂತ ವಿಷಾದವಾದ ಅಂತಂದ್ರೆ ದಕ್ಷಿಣ ಕನ್ನಡದ ಮಂಗಳೂರು ಕರ್ನಾಟಕದ 5 ಕೇಂದ್ರಗಳಲ್ಲಿ ಅತ್ಯಂತ ಹೆಚ್ಚು ಪೊಲ್ಯೂಟ್ ಆದಂತ ಅವರೇ ಹೇಳಿದ್ದಾರೆ. ನಮ್ಮ ಆಲೋಚನೆ ಮಾಡಬೇಕು ಅಂತಂದ್ರೆ ಭದ್ರಾವತಿ 2ನೇದಿದೆ. ಭದ್ರಾವತಿಯಲ್ಲಿ ಎಷ್ಟೋ ವರ್ಷ ಹಿಂದಿನಿಂದ ಕೈಗಾರಿಕೆಗಳು ಆರಂಭವಾಗಿವೆ. ದಕ್ಷಿಣ ಕನ್ನಡದಲ್ಲಿ ಆರಂಭವಾದ್ದು ಸಾಧಾರಣ ಒಂದು 70ರಿಂದ 75ರ ದಶಕದಲ್ಲಿ ಆರಂಭವಾಯಿತು. ಈ 40 ವರ್ಷದ ಅವಧಿಯಲ್ಲಿ ಇಷ್ಟು ಕೈಗಾರಿಕೆಗಳು ಬಂದು ನಂಬರ್ 1 ಸ್ಟೇಟಸ್ ಬರಬೇಕಿದ್ರೆ, ಮೋಸ್ಟ್ ಪೊಲ್ಯೂಟೆಡ್ ಇಂಡಸ್ಟ್ರಿಯಲ್ ಸೆಂಟರ್ ಇನ್ ಕರ್ನಾಟಕ ಅಂತ ಆಗಬೇಕಿದ್ರೆ 73ರಷ್ಟು ಇದೆ. ಅದರ 100ರಲ್ಲಿ 73ರಷ್ಟು ಅಂಕ ಅವರು ಕೊಟ್ಟಿದ್ದಾರೆ. ಹಾಗಿದ್ರೆ ಕಳೆದ 40 ವರ್ಷದಲ್ಲಿ ನಮ್ಮ ಪರಿಸರದ ಮೇಲೆ, ಜನರ ಮೇಲೆ ಏನು ಹಾನಿ ಆಗಿದೆ ಅಂತ ಒಂದು ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಎರಡನೇದಾಗಿ ನೀವು ಗಮನಿಸಬಹುದು, ಅನೇಕ ವರದಿಗಳು ಬರ್ತಾ ಇವೆ, ಸರಾಗ ವರ್ಷ ವರದಿಗಳು ಬರ್ತಾವೆ, ಅನೇಕ ವರದಿಗಳು. ಇಲ್ಲಿನ ದೊಡ್ಡ ದೊಡ್ಡ ಕೈಗಾರಿಕೆಗಳು ಎಷ್ಟೊಂದು ಅವಘಡಗಳು ನಡೀತವೆ, ಎಕ್ಸ್ಪ್ಲೋಷನ್ ಆಗ್ತದೆ, ಬಾಯ್ಲರ್ನಲ್ಲಿ ಎಕ್ಸ್ಪ್ಲೋಷನ್ ಆಗ್ತದೆ, ಶಾರ್ಟ್ ಸರ್ಕ್ಯೂಟ್ ಆಗ್ತದೆ, ಬೆಂಕಿ ಹಿಡ್ಕೊಂಡಿರ್ತದೆ. ನಾವು ಒಂದು ವರದಿ ನನ್ನ ಹತ್ರ ನಾನು ಓದಿದ್ದು, ಇತ್ತೀಚೆಗೆ ಓದಿದ್ದೇನೆಂತಂದ್ರೆ MRPL ಒಂದು ಬೆಂಕಿ ಅವಘಡ ಆಯಿತು. ಯಾಕೆ ಬೆಂಕಿ ಅವಘಡ ಆಯಿತು ಅಂತ ಅದರ ಅಧ್ಯಕ್ಷರಿಗೆ ಗೊತ್ತಿರಲಿಲ್ಲ. ಪತ್ರಿಕಾ ಹೇಳಿಕೆನೇ ನೀಡಿದ್ರು. ಅವರು ಪತ್ರಿಕಾ ಸಮ್ಮೇಳನ ಉದ್ದೇಶಿಸಿ ಪ್ರಶ್ನೆ ಕೇಳಿದಾಗ ಅದು ನಮ್ಗೆ ಯಾವ್ದೊಂದು ಯಾಕೆಂದು ಗೊತ್ತಾಗ್ಲಿಲ್ಲ. ನಾವು ಅದೆಲ್ಲ ಆಗ್ಬಾರ್ದು ಅಂತ ನಾವು ಪೂಜೆ ಪುನಸ್ಕಾರ ಮಾಡ್ತೇವೆ ಅಂತ ಅಲ್ಲಿ ಇನ್ನೊಬ್ರು ಹಿರಿಯ ಅಧಿಕಾರಿಗೆ ಹೇಳಿದ್ರು. ಅಂದ್ರೆ ಈ ತರ ಒಂದು ಧೋರಣೆ ಇದ್ರೆ ಬಹುಶಃ ನೀವು ಅಪಘಾತಗಳನ್ನು ಆಗುವಂತದ್ದು ತಡೆಯಲಿಕ್ಕೆ ಆಗ್ತದಾ ಎಂಬ ಪ್ರಶ್ನೆ ನಮ್ಮ ಮುಂದೆಲ್ಲ ಬರ್ತದೆ. ಸೊ ಇಂಥ ನಿರ್ಲಕ್ಷ್ಯ ಅಂದ್ರೆ ಕಂಪನಿಗಳಿಗೆ ಇಂಥ ನಿರ್ಲಕ್ಷ್ಯ ಇರೋದಕ್ಕೆ ಒಂದು ಕಾರಣ ಇರಬೇಕು. ಒಂದು ಜನ ಏನು ಮಾಡಲ್ಲ ಅನ್ನುವಂಥದ್ದು ಒಂದು, ಅಥವಾ ಅಧಿಕಾರಸ್ಥರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು. ಇದರಲ್ಲಿ ಯಾವುದು ಹೆಚ್ಚು ಪ್ರಸ್ತುತ ಅಂತ ಅನ್ಸೋದು? ಬಹುಶಃ ಜನರು, ನಾನು ಯಾವುದೇ ಒಂದು ಸಮಸ್ಯೆಗೆ ನಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಅನುಭವದ ಪ್ರಕಾರ ಸರ್ಕಾರವಾಗ್ಲಿ ಅದರನ್ನ ಪ್ರಾಯೋಗಿಸುವವರಾಗಲಿ ಕಂಪನಿ ನಡೆಸುವವರಿಗೆ ಅವ್ರಿಗೆ ಒಂದೇ ಲಾಭದ್ದೊಂದೇ ಉದ್ದೇಶ ಇರ್ತದೆ ಅವರಿಗೆ. ಅದರಿಂದ ಪ್ರಭಾವ ಆಗುವುದು ಜನರ ಮೇಲೆ. ಆದ್ರಿಂದ ಜನರೇ ಅದಕ್ಕೆ ಹೆಚ್ಚು ಜಾಗೃತಿಗೊಳ್ಬೇಕಾಗ್ತದೆ. ಜನರು ಜಾಗೃತಿಗೊಂಡು ಒಟ್ಟಾಗಿ ಹೋರಾಡಿದ್ರೆ ಮಾತ್ರ ಇದಕ್ಕೆ ನಾವು ತಡೆ ಒಡ್ಬೋದು ಅಂತ ನನಗೆ ಅನಿಸ್ತದೆ. ಸರ್, ಅಂದ್ರೆ ಇಲ್ಲಿ ಇಡೀ ನಾವು ಮಂಗಳೂರಿನ ಅಭಿವೃದ್ಧಿಯನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಪ್ರಾಪರ್ ಪ್ಲಾನಿಂಗ್ ನ ಕೊರತೆ ಇದೆ ಅಂತ ಅನಿಸ್ತಾ ಇಲ್ಲ ಸರ್? ಯಾಕಂತ ಹೇಳಿದ್ರೆ ಸಿಟಿಯ ಮಧ್ಯದಲ್ಲೇ ದೊಡ್ಡ ದೊಡ್ಡ ವಿಷಕಾರಿ ಕಂಪನಿಗಳನ್ನ ಸ್ಥಾಪಿಸುವಂತ ಕೆಲಸಗಳಾಗಿದೆ. ಯಾವುದೇ ಕೈಗಾರಿಕಾ ನಗರಗಳು ಅಂತ ಹೇಳಿದ್ರೆ ಜನವಸತಿ ಪ್ರದೇಶಕ್ಕಿಂತ ಹೊರಗಿರಬೇಕು ಅನ್ನುವಂಥದ್ದು ಒಂದು ನಿಯಮ.
ಇಲ್ಲಿ ಯಾವುದು ಪರಿಪಾಲನೆ ಆಗ್ಲಿಲ್ಲ. ಹಾಗಿಲ್ಲ ನೋಡಿ, ನಿಮ್ಮ 84ರಲ್ಲಿ ಭೋಪಾಲದಲ್ಲಿ ಅನಿಲ ದುರಂತ ಆದ ನಂತರ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಒಂದು ಕಾನೂನು ಮಾಡಿದ್ದಾರೆ ಅಂತಂದ್ರೆ, ಜನ ನಿಬಿಡ ಪ್ರದೇಶದಿಂದ ಇಂತಿಷ್ಟು ಕಿಲೋಮೀಟರ್ ತನಕ ಯಾವುದೇ ದೊಡ್ಡ ವಿಷಕಾರಿ ಅನಿಲಗಳನ್ನು ಹೊರ ಹಾಕುವಂತ ಕೈಗಾರಿಕೆಗಳು ಬರಬಾರದು ಅಂತ, ರಾಸಾಯನಿಕ ಕಾರ್ಖಾನೆಗಳು ಬರಬಾರದು ಅಂತ. MRPL ಮಂಗಳೂರು ಸಿಟಿಯಿಂದ ಎಷ್ಟು ದೂರ ಇದೆ ಜನನಿಬಿಡ ಪ್ರದೇಶ, ಅಲ್ಲೇ ವೈಲೇಷನ್ ಆಗಿದೆ. ಅವ್ರು ಕೊಡುವಾಗ ಏನು ಹೇಳ್ತಾರೆ ಅಂತಂದ್ರೆ, ಅವ್ರು ಯೋಜನೆ ಮಾಡುವಾಗ ಹೇಳ್ತಾರೆ ಇಲ್ಲ ಅದು ಜನವಸತಿಯಿಂದ ಹೊರಗಿದೆ ಅಂತ ಹೇಳ್ತಾರೆ. ಅದನ್ನ ಕೌಂಟರ್ ವೆರಿಫೈ ಮಾಡುವಂತ ಒಂದು ಪ್ರಶ್ನೆ ಇಲ್ಲ. ಹಾಗಾದ್ರಿಂದ ಇವತ್ತು ಇಷ್ಟು ಹತ್ತಿರ ಮಂಗಳೂರು ನಗರ ಅತ್ಯಂತ ಹತ್ತಿರದಲ್ಲಿ MRPL ಅನ್ನೋ ಕಾರ್ಖಾನೆ ಇದೆ. ಆಮೇಲೆ ಬೇರೆಯವರು ಬರ್ತಾ ಇವೆ. ನಾಳೆ ಏನಾದ್ರೂ ಅವಘಡ ಆದ್ರೆ ಬಹುಶಃ ಒಂದು ಭೋಪಾಲ ಮತ್ತು ಮರುಕಳಿಸೋದ್ರಲ್ಲಿ ಒಂದು ಸಂಶಯವೇ ಇಲ್ಲ. ಅದಕ್ಕೆ ಸರಿಯಾದ ಪ್ರಿಕಾಷನ್ಸ್ ಅನ್ನಾಗ್ಲಿ ಕ್ರಮವನ್ನಾಗ್ಲಿ ಸರ್ಕಾರದವಾಗಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಲಿ ತೆಗೊಳ್ಳದೇ ಇರುವಾಗ ಯಾರು ಏನ್ ಮಾಡಬೇಕು? ಜನವೇ ಮಾಡಬೇಕಾಗ್ತದೆ. ಎಸ್ ಮುನೀರ್ ಅವರೇ, ಅದೇ ನೀವು ಕೂಡ ಅದನ್ನೇ ಹೇಳಿದ್ರಿ, ಜನವಸತಿ ಪ್ರದೇಶದ ಹತ್ತಿರದಲ್ಲೇ ಇದ್ದೇನೆ, 3ನೇ ಪ್ಲಾಂಟ್ MRPL ನ 3ನೇ ಪ್ಲಾಂಟ್ ಹತ್ತಿರದಲ್ಲೇ ಇದೆ. ಇಲ್ಲಿ ಜೋಕಟ್ಟೆ ಆದ್ರೆ ಇಲ್ಲೇ ಕಂಪನಿ ಇರುವಂತದ್ದು. ಸೊ ಏನ್ ಹೇಳ್ತಾರೆ ಕೇಳಿದ್ರೆ, ಅಂದ್ರೆ ಆ ಸಂದರ್ಭದಲ್ಲಿ ಭೂಮಿ ಬಿಟ್ಟು ಕೊಟ್ಟ ಏನ್ ಹೇಳಿದ್ರು ಕೇಳ್ಬೇಕಾದ್ರೆ? ಆರಂಭದಲ್ಲಿ ಜನರಿಗೆ ಯಾವುದೇ ಮಾಹಿತಿ ಇಲ್ಲ. ಕೋಕ್ ಬರ್ತದೆ, ಸಲ್ಫರ್ ಬರ್ತದೆ, OMP ಅಲ್ಲಿ ಬೆಂಜಿನ್ ಉತ್ಪಾದನೆ ಮಾಡ್ತಾರೆ, ಇಂಥದ್ದೇನಿಲ್ಲ, ಏನೂ ಇಲ್ಲ, ಇದು ಆಯಿಲ್ ಫ್ಯಾಕ್ಟ್ರಿಗಳು ಬರ್ತದೆ ಅನ್ನುವಂಥದ್ದು ಬಿಟ್ರೆ ಜನರಿಗೆ ಒಂದು ಪಾರದರ್ಶಕವಾಗಿ ಮಾಹಿತಿಯನ್ನು ಕೊಡುವಂತಹದ್ದಿಲ್ಲ. ಒಂದು ಜನರಲ್ಲಿ ಆ ರೀತಿಯ ಜಾಗೃತಿ ಇಲ್ಲದೆ ಇರೋದು ಒಂದು. ಚಿಕ್ಕ ಬಿಟ್ಟ ಲಾಭಗಳೇನು, ಸಣ್ಣ ಕಾಂಟ್ರಾಕ್ಟ್ ಸಿಗ್ತದೆ, ನಮ್ಮ ಮನೆಗಳಿಗೆ ಬಾಡಿಗೆ ಜಾಸ್ತಿ ಬರ್ತದೆ, ನಾವು ಸಣ್ಣ ಪುಟ್ಟ ಹೋಟೆಲ್ಗಳನ್ನು ಇಟ್ಟರೆ ವ್ಯಾಪಾರ ಆಗ್ತದೆ, ಸಣ್ಣ ಅಂಗಡಿ ತೆರೀಬಹುದು ಸುತ್ತಮುತ್ತವರಿಗೆ, ಇಂಥದ್ದು ಬಿಟ್ರೆ ಒಂದು ಆ ರೀತಿಯ ಜಾಗೃತಿ ಇಲ್ಲ. ಇನ್ನೊಂದು, ಇಲ್ಲಿಯ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ. ಜನರಿಗೂ ಸರ್ಕಾರಗಳಿಗೂ ಜನರಿಗೂ ಕೈಗಾರಿಕೆಗಳಿಗೂ ಮಧ್ಯೆ ಇರಬೇಕಾದವರು ಯಾರು? ಜನರ ಪ್ರತಿನಿಧಿಗಳು. ಆ ಜನರ ಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸದೇ ಇರೋದ್ರಿಂದ ಬಹಳ ಮುಖ್ಯವಾಗಿ ಪ್ರಶ್ನೆ ಬಂದಿದೆ. ಈಗ ಇದು ಏನು ಜನವಸತಿ ಪ್ರದೇಶದಿಂದ ದೂರ ಇರೋದು ಬಿಡಿ, ನಮ್ಮ ಕೋಕ್ ಮತ್ತು ಸಲ್ಫರ್ ಯಾರ್ಡು ಮನೆಯಿಂದ 15 ಮೀಟರ್ ದೂರದಲ್ಲಿ ಪ್ಲಾಂಟ್ ಇದೆ, ಮನೆಗಳಿಂದ 15 ಮೀಟರ್ ದೂರದಲ್ಲಿ. ಆ ಕಡೆಗೆ ಹೋದ್ರೆ OMPL ಬೆಂಜಿನ್ ಮತ್ತು ಇನ್ನೊಂದು ಏನೋ ಹಾನಿಕಾರಕ, ಯಾರು ನಾವು ಹೇಳುವಂತಹದ್ದಲ್ಲ. ಡಿಸೆಂಬರ್ ನಲ್ಲಿ ನಡೆದಂತಹ ಜಿಲ್ಲಾ ವಿಪತ್ತು ನಿರ್ವಹಣಾ ದಳದ ಸಭೆಯಲ್ಲಿ ಅಧಿಕಾರಿಗಳೇ ಹೇಳಿದ್ದಾರೆ, ಇದರಲ್ಲಿ ಏನಾದ್ರೂ ಈ ಬೆಂಜಿನ್ಗಳು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಲೀಕ್ಗಳು ಇರ್ತದೆ, ಈ ಲೀಕ್ಗಳು ಕ್ಯಾನ್ಸರ್ ಕಾರಕ ಅಂತ. ಅದಕ್ಕಾಗಿ ಅವರ ನೌಕರರನ್ನ ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಬೇಕು ಅಂತ. ಜನರ ಆರೋಗ್ಯವನ್ನು ಯಾರು ತಪಾಸಣೆ ಮಾಡ್ತಾರೆ? ಒಂದು. ಮತ್ತೆ ಅವರೇ ಹೇಳಿರುವಂತಹದ್ದು 11 ಅತಿ ಅಪಾಯಕಾರಿ ಕೈಗಾರಿಕೆಗಳು ಮಂಗಳೂರು ನಗರಕ್ಕೆ ತಾಗಿಕೊಂಡಿದೆ. ಈ ಅಪಾಯಕಾರಿ ಕೈಗಾರಿಕೆಗಳಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದರ ಸುತ್ತಮುತ್ತಲಿನ ವಿದಿನ್ 30 ಸೆಕೆಂಡ್ ಅಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶಗಳು ಸರ್ವನಾಶ ಆಗಿ ಹೋಗ್ತದೆ. ಯಾವುದೇ ರೀತಿಯ ನಮ್ಗೆ ಅಲ್ಲಿಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಅವಕಾಶವೂ ಇಲ್ಲದ ರೀತಿಯಲ್ಲಿ ಅವು ಸಂಪೂರ್ಣವಾಗಿ ಭಸ್ಮಾಗಿ ಹೋಗ್ತದೆ ಅಂತ ವಿಪತ್ತು ನಿರ್ವಹಣಾ ದಳದ ಅಧಿಕಾರಿಗಳು ವಿಪತ್ತು ನಿರ್ವಹಣಾ ಸಭೆ, ಜಿಲ್ಲಾ ಮಟ್ಟದ ಸಭೆಯಲ್ಲಿ ಹೇಳಿರುವಂತಹದ್ದು. ಮಾಧ್ಯಮದ ಅದರ ಬಗ್ಗೆ ನಾವು ಒಂದ್ಸಲ ಚರ್ಚೆ ಮಾಡಿ. ಇಷ್ಟೆಲ್ಲ ಇರುವಾಗ ಈ ಬಗ್ಗೆ ನೀವು ಗಮನಿಸಿ, ಇಷ್ಟರವರೆಗೆ ಒಬ್ಬರಾದ್ರು ಸ್ಥಳೀಯ ಶಾಸಕರು, ಸ್ಥಳೀಯ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯರು, ಲೋಕಸಭಾ ಸದಸ್ಯರು ಒಂದು ಶಬ್ದ ಇಷ್ಟವರೆಗೆ ಮಾತಾಡಿದ್ದಾರೆ. ಇಲ್ಲಿ ಇರುವಂತಹದ್ದು ಅದು ಜನರನ್ನಷ್ಟೇ ದೂರಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಜನರಿಗೆ ಜಾಗೃತಿ ಮೂಡಿಸಬೇಕಾಗಿರುವಂತದ್ದು ರಾಜಕೀಯ ಪಕ್ಷಗಳು, ಜನರಿಗೆ ಜಾಗೃತಿಯನ್ನು ಕೊಡಬೇಕಾಗಿರೋದು ಜನರ ಪ್ರತಿನಿಧಿಗಳು. ಈ ಕೆಲಸ ಇಲ್ಲಿ ಸಂಪೂರ್ಣ ವಿಫಲ ಆಗಿ ಈ ಜನಪ್ರತಿನಿಧಿಗಳು ಇಂಥ ಕಂಪನಿಗಳ ಪರವಾಗಿ ಅಥವಾ ಕಂಪನಿಗಳಿಂದ ಲಾಭ ಪಡೆಯುವಂತಹ ದೊಡ್ಡ ದೊಡ್ಡ ಶಕ್ತಿಗಳ ಪರವಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಈ ಜಿಲ್ಲೆ ಇವತ್ತೊಂದು ನೀವು ಹೇಳಿದ ರೀತಿಯಲ್ಲಿ ಡಂಪಿಂಗ್ ಯಾರ್ಡ್ ಕೂಡ ಆಗಿದೆ, ಇನ್ನೊಂದು ಕಡೆ ಅತಿ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಕೂಡ ಇದೆ. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ. ಅದಕ್ಕಿಂತ ಮೊದಲೊಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ಕರಾವಳಿ ಡಂಪಿಂಗ್ ಯಾರ್ಡ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಈಗಾಗಲೇ ಮುನೀರ್ ಅವರು ಪ್ರಸ್ತಾಪ ಮಾಡಿದ್ರು, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಈ ಜಿಲ್ಲೆಯನ್ನ ಕಾಡ್ತಾ ಇದೆಯಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಅಪಾಯಕಾರಿ ಕೈಗಾರಿಕೆಗಳು ಈಗಾಗಲೇ ಇಲ್ಲಿ ಸೆಟಲ್ ಆಗಿದೆ, ಇನ್ನಷ್ಟು ಬರೋದಕ್ಕೆ ಹೊಂಚು ಹಾಕಿ ಕಾಯ್ತಾ ಇದೆ. ಅದಕ್ಕೂ ನಾವು ರತ್ನಗಂಬಳಿ ಹಾಸುವ ಕಡೆಗೆ ಮುಖ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಿಡ್ಡೋಡಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು, ಅದರ ಜೊತೆಗೆ ಇನ್ನಷ್ಟು ಪ್ರಾಜೆಕ್ಟ್ಗಳು ಕಾಯ್ತಾ ಇದ್ದಾವೆ ಇಲ್ಲಿಗೆ ಬರೋದಕ್ಕೆ. ಸೊ ನಾವು ಯಾಕೆ ಇನ್ನೂ ಹೀಗೆ ಇದ್ದೇವೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುವಂಥದ್ದು. ಸೊ ಅದನ್ನು ಕೂಡ ಮಾತಾಡಬೇಕು. ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.